ಇಂದು ಒಂದೆಡೆ ನೀರಿನ ಸಮಸ್ಯೆ ಆದರೆ ಇನ್ನೊಂದೆಡೆ ಇರುವ ನೀರನ್ನ ಕಲುಷಿತಗೊಳಿಸುವ ತ್ಯಾಜ್ಯವನ್ನ ಎಸೆಯುತ್ತಿರುವ ಕೃತ್ಯಗಳು ಕಂಡು ಬರ್ತಾ ಇದೆ. ಪಾಪನಾಶಿನಿ ನದಿಯ ಒಡಲು ಸೇರ್ತಾ ಇದೆ ಟನ್ ಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಕಣ್ಣು ತೆರೆದು ನೋಡಿ ಪರಿಸರವನ್ನ ಸ್ವಚ್ಛಗೊಳಿಸಬೇಕಾಗಿದೆ. ಉಡುಪಿ ಜಿಲ್ಲೆಯ ಉದ್ಯಾವರ ಕೃಷಿ ಮತ್ತು ಮೀನುಗಾರಿಕೆಯನ್ನು ಅವಲಂಬಿಸಿಕೊಂಡಿರುವ ಗ್ರಾಮಸ್ಥರು ಈ ಭಾಗದಲ್ಲಿ ಪ್ರಮುಖವಾಗಿ ಹರಿಯುವ ಪಾಪನಾಶಿನಿ ನದಿಯ ನೀರನ್ನು ಕೃಷಿ ಕಾರ್ಯಕ್ಕೆ ಮತ್ತು ಮೀನುಗಾರಿಕೆ ಪರಿಸರದ ಜನರು ಅವಲಂಬಿಸಿದ್ದಾರೆ. ಆದರೆ ಈಗ ಈ ನದಿ ಕಲುಷಿತಗೊಳ್ಳುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಉದ್ಯಾವರ ಸೇತುವೆ ಬಳಿ ರಾಶಿಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗುವ ವಾಹನ ಸವಾರರು ಹಾಗೂ ಸ್ಥಳೀಯರು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯಗಳನ್ನು ಇಲ್ಲಿ ತಂದು ಬಿಸಾಡುತ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮಳೆ ಆರಂಭವಾದಾಗ ಪ್ಲಾಸ್ಟಿಕ್ ಪಾಪನಾಶಿನಿ ನದಿಯ ಒಡಲು ಸೇರುತ್ತೆ. ಸ್ಥಳೀಯ 2 ಗ್ರಾಮ ಪಂಚಾಯತ್ ಉದ್ಯಾವರ ಮತ್ತು ಕಟಪಾಡಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಅಂತ ದೂರುತ್ತಿದ್ದಾರೆ ಇಲ್ಲಿನ ಜನತೆ. ಬಂಧುಗಳೇ, ನಾನು ಇವತ್ತು ಮಾತಾಡುವ ವಿಷಯ ಏನಂದರೆ, ನಮ್ಮ ಈ ಒಂದು ಕಟಪಾಡಿ ಉದ್ಯಾವರ ಪರಿಸರದಲ್ಲಿರುವ ಪಾಪನಾಶಿನಿ ನದಿಯ ಬಗ್ಗೆ. ಈ ಪಾಪನಾಶಿನಿ ನದಿಯು ಆನೆಕೆರೆಯಿಂದ ಹುಟ್ಟಿ ಬಂದು ಅರಬ್ಬಿ ಸಮುದ್ರಕ್ಕೆ ಇಲ್ಲಿ ಮಲ್ಪೆಯಲ್ಲಿ ಕೂಡ್ತದೆ. ಇದರ ಸುತ್ತಮುತ್ತ ನಾವು ನೋಡುವಾಗ, ಉದ್ಯಾವರ ಬ್ರಿಡ್ಜಿನ ಬಳಿ ನೋಡುವಾಗ ಈ ಪಾಪನಾಶಿನಿಯ ಒಂದು ಅವಸ್ಥೆ ನೋಡಿದರೆ ನಮಗೆ ಇಲ್ಲಿ ಜನರು ವಾಸಿಸ್ತಾರೋ ಅಥವಾ ಕಾಡು ಮನುಷ್ಯರು ಇದ್ದಾರೋ ಎಂಬ ಒಂದು ಭಾವನೆ ಬರ್ತದೆ. ಯಾಕಂದರೆ ಅಷ್ಟು ತ್ಯಾಜ್ಯವನ್ನು ಆ ನದಿಗೆ ಬಿಸಾಡುವ ಒಂದು ಪರಿಕಲ್ಪನೆ ಇಲ್ಲಿ ಆಗಿದೆ. ನಮ್ಮ ನಾಗರಿಕರು ಅಂತ ನಾವು ಕರೆಯುವ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅನಾಗರಿಕತೆಯ ಆಗ್ರಹವಾಗಿದೆ. ಇಂಥ ಒಂದು ಕಸಗಳನ್ನು ನಾವು ನಾಗರಿಕರೇ ಆ ಹೊಳೆಗೆ ಬಿಸಾಡಿದಲ್ಲಿ ಮುಂದಿನ ದಿನಗಳಲ್ಲಿ ಈ ಪಾಪನಾಶಿನಿಯ ಒಂದು ಶಾಪಕ್ಕೆ ನಾವು ಗುರಿಯಾಗಬಹುದಂತಲೂ ನನ್ನ ಅನಿಸ್ತದೆ. ಈಗ ಈ ಸ್ಥಳೀಯ ಆಡಳಿತ ಆಗಲಿ ಅಥವಾ ಇಲ್ಲಿ ಯಾರೋ ಅಧಿಕಾರಿ ಆಗಲಿ, ಇದಕ್ಕೆ ಯಾರೂ ಒಂದು ಹೊಣೆ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ಒಂದು ಆತಂಕಕಾರಿ ವಿಷಯವಾಗಿ ಪರಿಗಣಿಸಲು ಏನು ಸಂದೇಹ ಇಲ್ಲ. ಜನರು ಕಟಪಾಡಿಯವರು ಹೋಗಿ ಉದ್ಯಾವರದಲ್ಲಿ ಬಿಸಾಡ್ತಾರೆ, ಉದ್ಯಾವರದವರು ಬಂದು ಕಟಪಾಡಿಯಲ್ಲಿ ಬಿಸಾಡ್ತಾರೆ. ಇದೊಂದು ಪರಿಕಲ್ಪನೆ ಆಗಿದೆ. ಪಂಚಾಯತ್ ಬೋರ್ಡು ಸದಸ್ಯರು ಅಥವಾ ಅಲ್ಲಿ ಆರಿಸಿ ಬಂದ ಸದಸ್ಯರು ಇದರ ಬಗ್ಗೆ ಯಾರೂ ಒಂದು ಗಮನ ಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ತ್ಯಾಜ್ಯ ವಿಲೇವಾರಿ ಎಂಬ ಒಂದು ಮಹಾ ದುರಂತ ನಮ್ಮ ಇಡೀ ಊರಲ್ಲಿ ಪಸರಿಸಿ ನಂತರ ಒಂದು ಅನಾರೋಗ್ಯಕ್ಕೆ ಕಾರಣವಾಗುವ ಪರಿಸ್ಥಿತಿಯೂ ಒದಗಬಹುದು. ಇದಕ್ಕೆ ಯಾರು ಹೊಣೆ? ಜಿಲ್ಲಾ ಆಡಳಿತವ ಅಥವಾ ಲೋಕಲ್ ಪಂಚಾಯತ್ ಅಧಿಕಾರಿಗಳ ಅಥವಾ ಸಿಲೆಕ್ಟೆಡ್ ಬಾಡೀಸಾ? ಇದನ್ನು ಕೂಡಲೇ ನೀವು ಸರಿಪಡಿಸಬೇಕಂತ ನನ್ನ ಆಗ್ರಹ. ಉದ್ಯಾವರ ಗ್ರಾಮ ಪಂಚಾಯತ್ ಮತ್ತು ಕಟಪಾಡಿ ಗ್ರಾಮ ಪಂಚಾಯತ್ ಗಡಿ ಭಾಗದಲ್ಲಿ ಈ ಸೇತುವೆ ಇರೋದ್ರಿಂದ 2 ಪಂಚಾಯತ್ ಕ್ರಮ ಕೈಗೊಳ್ಳಲು ಮುಂದೆ ಬರ್ತಾ ಇಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲಿ ಗಮನ ಹರಿಸುತ್ತಿಲ್ಲ ಅಂತ ಆರೋಪವಿದೆ. ಸ್ಥಳೀಯ ಮೀನುಗಾರರು ಮೀನುಗಾರಿಕೆಗೆ ಈ ನದಿಯನ್ನ ಅವಲಂಬಿಸಿದ್ದಾರೆ. ಈ ತ್ಯಾಜ್ಯವನ್ನ ತೆಗೆದು ಸ್ವಚ್ಛಗೊಳಿಸಿದರೆ ಕೃಷಿ ಕಾರ್ಯಕ್ಕೆ ಮತ್ತು ಜಾನುವಾರುಗಳಿಗೆ ಕುಡಿಯಲು ನೀರು ಉಪಯೋಗಿಸಲು ಅನುಕೂಲವಾಗುತ್ತೆ. ಆದರೆ ಈಗ ಕಲ್ಮಶಗೊಂಡ ಈ ನೀರು ಯಾವುದಕ್ಕೂ ಉಪಯೋಗ ಇಲ್ಲದಂತಾಗಿದೆ. ಶೀಘ್ರವೇ ಅಧಿಕಾರಿಗಳು ಇದನ್ನು ಸ್ವಚ್ಛಗೊಳಿಸಲು ಮನಸ್ಸು ಮಾಡಬೇಕಾಗಿದೆ. ಪ್ರಮೋದ್ ಸುವರ್ಣ, ಕಟಪಾಡಿ, ನಮಕುಡ್ಲ ನ್ಯೂಸ್ 24/7 ಉಡುಪಿ.